ಮುಸ್ಲಿಂ ಸಹೋದ್ಯೋಗಿಯೊಬ್ಬರಿಗೆ ರಾತ್ರಿ ಸಂದರ್ಭ ಮನೆಗೆ ಡ್ರಾಪ್ ನೀಡಿದ್ದಕ್ಕೆ ದುಷ್ಕರ್ಮಿಗಳ ತಂಡ ಹಲ್ಲೆ ನಡೆಸಿ ನೈತಿಕ ಪೊಲೀಸ್ಗಿರಿ ನಡೆಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬಿಟಿಎಂ ಲೇಔಟ್ನ ಬ್ಯಾಂಕ್ವೊಂದರಲ್ಲಿ ಉದ್ಯೋಗಿಗಳು ಇವರು. ಬ್ಯಾಂಕ್ ಕೆಲಸ ತಡವಾಗಿ ಮುಗಿಯಿತು ಎಂದು ಯುವತಿಯನ್ನ ಡ್ರಾಪ್ ಮಾಡಲು ಹಿರಿಯ ಅಧಿಕಾರಿಗಳು ಹೇಳ್ತಾರೆ. ಅದರಂತೆ ಯುವಕ ಮಹೇಶ್ ಮುಸ್ಲಿಂ ಯುವತಿಯನ್ನ ಡ್ರಾಪ್ ಮಾಡಲು ಹೋಗಿದ್ದಾರೆ. ಆಗ ಮುಸ್ಲಿಂ ಯುವಕರ ಗುಂಪು ಇವರ ಮೇಲೆ ಹಲ್ಲೆ ನಡೆಸಿದೆ. ಮಹಿಳೆಯ ಮನೆಯವರ ಫೋನ್ ನಂಬರ್ ಪಡೆದು ಅವರಿಗೂ ನಿಂದಿಸಿದ್ದಾರೆ. ಬೈಕ್ ಬಿಟ್ಟು ಆಟೋದಲ್ಲಿ ಮನೆಗೆ ಹೋಗುವಂತೆ ತಾಕೀತು ಮಾಡಿದ್ದಾರೆ. ನಮ್ಮನ್ ಇನ್ನೊಂದ್ಸರಿ ಬುರ್ಕಾ ಹಾಕೊಂಡಿರೋರ್ನ ನಮ್ಮನ್ ಕುಂಸ್ಕೊಂಡ್ ಹೋದ್ರೆ क्या नाम तुम्हारा? शर्म नहीं आ रही है? तुम ना खैर के साथ बिटले को जा रही इनसो शर्म नहीं आ रही है? कैसा चल रहा जमाना मालूम नहीं है तुमना लोगों को? इतना हमें लोग इतना रिक्वेस्ट कर रही सोशल मीडिया के ऊपर से तुम्हें लोग इनके साथ ही जा रही इनसो ऐसा बिटले को जाते इनसो धेड़ के साथ ऐसा बिटले को जाते सो धेड़ तुम्हें बुरखा कर दल को कौन का मरा लियो तुम्हें लोग कौन भी पूछते नहीं बुरखा पहले के सब कमा कहीं को क्या कमा ऐसा क्या जाते सो तुम्हें? अच्छा तुम्हारे घर वाले का नंबर दो नडी रही सर ಏನು ಇಲ್ಲ बुरखा पहले घर के साथ कैसा जा रहे हो? नंबर दे नमन ಇನ್ನೊಂದು ಸಲಿ ನಮ್ಮನ್ ಹೇಳಿ ತುಂಬ ಉತ್ತರ ಗಾಡಿ ಮೇಲೆ